ಮಳೆಗಾಲ ಆರಂಭವಾದಂತೆ ಸುಳ್ಯ ತಾಲೂಕಿನಾದ್ಯಂತ ಬೆಳ್ಳಾರೆ ಸೇರಿದಂತೆ ಇತರ ಭಾಗದಲ್ಲಿ ನಿರಂತರ ವಿದ್ಯುತ್ ಕಣ್ಣು ಮುಚ್ಚಾಲೆಯಾಗಿ ಗ್ರಾಮೀಣ ಪ್ರದೇಶಗಳು ಕಳೆದ ಒಂದು ವಾರದಿಂದ ಕತ್ತಲೆಯಲ್ಲಿದೆ. ಒಂದು ವಾರದಿಂದ ಸುಳ್ಯ ತಾಲೂಕಿನಾದ್ಯಂತ ಸುರಿಯುತ್ತಿರುವ ಮಳೆಯಿಂದಾಗಿ ಸುಳ್ಯ ನಗರ ಗ್ರಾಮೀಣ ಪ್ರದೇಶ ಸೇರಿದಂತೆ ಎಲ್ಲೆಂದರಲ್ಲಿ ವಿದ್ಯುತ್ ಸಮಸ್ಯೆಯದ್ದೇ ಕೂಗು. ಹಗಲು ರಾತ್ರಿ ಎನ್ನದೇ ನಿರಂತರ ಮಾಯವಾಗುವ ವಿದ್ಯುತ್, ಒಮ್ಮೆ ಹೋದ ವಿದ್ಯುತ್ ಮತ್ತೆ ಬರುತ್ತದೆ ಎಂಬುದು ಖಾತ್ರಿಯಿಲ್ಲ. ಗ್ರಾಮೀಣ ಪ್ರದೇಶಗಳಲ್ಲಿ ರಾತ್ರಿಯಂತೂ ಹಲವು ದಶಕಗಳ ಹಿಂದೆ ಉಪಯೋಗಿಸುತ್ತಿದ್ದ ಚಿಮಣಿ ದೀಪವನ್ನ ಜನರು ಉಪಯೋಗಿಸುತ್ತಿದ್ದಾರೆ. ಮರ್ಕಂಜ, ಅಮರಮುಡ್ನೂರು, ಕೊಲ್ಲಮೊಗ್ರು, ಹರಿಹರ ಪಲ್ಲತಡ್ಕ, ಬಾಳುಕೋಡು, ಕಂದ್ರಪಾಡಿ, ಮಡಪಾಡಿ, ಚೆಂಬು ಗ್ರಾಮದ ಪಟ್ಟಿ, ಕುದುರೆಪಾಯ, ಆನೆಮನೆ, ಪೆರಾಚೆ, ಚೆಂಬು ಈ ಭಾಗಗಳಲ್ಲಿ ವಿದ್ಯುತ್ ಇಲ್ಲದೆ ಒಂದು ವಾರಗಳಿಂದ ಕತ್ತಲೆಯಲ್ಲಿದೆ. ಸುಳ್ಯ ನಗರ ಸೇರಿದಂತೆ ಉಳಿದ ಎಲ್ಲ ಗ್ರಾಮಗಳಲ್ಲೂ ವಿದ್ಯುತ್ ಇದ್ರೂ ಮಳೆ ಬಂದ ಕೂಡಲೇ ವಿದ್ಯುತ್ ಮಾಯವಾಗಿ ಬಿಡುತ್ತದೆ. ಎಲ್ಲ ಸಮಸ್ಯೆಗಳ ಮಧ್ಯೆ ಸುಳ್ಯ ಮೆಸ್ಕಾಂ ಇಂಜಿನಿಯರ್ ಹರೀಶ್ ನೇತೃತ್ವದಲ್ಲಿ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸುವ ಕೆಲಸ ನಡೆಯುತ್ತಿದೆ. ವಿದ್ಯುತ್ ಸಮಸ್ಯೆಯನ್ನ ಸರಿಪಡಿಸುವಲ್ಲಿ ಜೆಇ ಹರೀಶ್ ಅವರೇ ಕಾರ್ಮಿಕರೊಂದಿಗೆ ಸೇರಿ ವಿದ್ಯುತ್ ಗ್ರಾಹಕರಿಗೆ ನೀಡುವಲ್ಲಿ ಶ್ರಮಿಸುತ್ತಿದ್ದಾರೆ. ಇದಕ್ಕೆಲ್ಲ ಮುಖ್ಯ ಕಾರಣ ತಾಲೂಕಿನ 2 ದಶಕಗಳ ಬೇಡಿಕೆಯಾದ 110 ಕೆವಿ ಸಬ್ಸ್ಟೇಷನ್ ಅನುಷ್ಠಾನಗೊಳ್ಳದೇ ಇರುವುದು. ಈಗ ಸದ್ಯಕ್ಕೆ 33 ಕೆವಿ ಸಬ್ಸ್ಟೇಷನ್ ಮೂಲಕ ವಿದ್ಯುತ್ ಸರಬರಾಜಾಗುತ್ತಿದೆ. ಆದರೆ ಈ ವಿದ್ಯುತ್ ತಾಲೂಕಿಗೆ ಸ್ವಲ್ಪ ಕೂಡ ಸಾಕಾಗುವುದಿಲ್ಲ. ಗ್ರಾಹಕರ ಸಂಖ್ಯೆ 3-4 ಪಟ್ಟು ಹೆಚ್ಚಾಗಿದ್ರೂ ಹಳೆಯ 33 ಕೆವಿ ಸಬ್ಸ್ಟೇಷನ್ ವಿದ್ಯುತ್ ಪೂರೈಕೆಯಾಗುತ್ತಿದೆ. ಈ ಸಮಸ್ಯೆಯಿಂದ ಬೇಡಿಕೆಗೆ ಅನುಸಾರವಾಗಿ ವಿದ್ಯುತ್ ಸರಬರಾಜು ಮಾಡುವ ಸಾಮರ್ಥ್ಯ ಈ ವ್ಯವಸ್ಥೆಗಿಲ್ಲ. ಇದಕ್ಕೆಲ್ಲ ಪರಿಹಾರ 110 ಕೆವಿ ಸಬ್ಸ್ಟೇಷನ್ ಯಾವಾಗಾಗುತ್ತೋ ಎಂದು ಕಾದು ನೋಡಬೇಕಾಗಿದೆ. ತೇಜಸ್ವಿ ತೊಡಿಕನ ವಿ4 ನ್ಯೂಸ್ 24/7 ಬೆಳ್ಳಾರೆ.